ಕೊರೋನಾ ಮಹಾಮಾರಿಯಿಂದ ಬಡವರು ಕಂಗಾಲಾಗಿ ಹೋಗಿದ್ದಾರೆ. ಇಂತಹ ಬಡವರ ಸಂಕಷ್ಟಕ್ಕೆ ಮುಂದೆ ಬಂದವರು ಬೆಂಗರೆ ವಿದ್ಯಾರ್ಥಿ ಸಂಘದ ಯುವಕ ಮಂಡಲ. ಕಷ್ಟದಲ್ಲಿದ್ದವರ ಮತ್ತು ಬಡವರಿಗೆ ಅನ್ನದಾನ ಮಾಡ್ತಾ ಇದ್ದು, ಬೆಂಗರೆ ವಿದ್ಯಾರ್ಥಿ ಸಂಘ ಯುವಕ ಮಂಡಲ ಈ ಹಿಂದೆಯೂ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿದೆ. ಇದೀಗ ಕೊರೋನಾ ಮಹಾಮಾರಿಯಿಂದಾಗಿ ಲಾಕ್ಡೌನ್ನಿಂದ ದುಡಿಯುವ ವರ್ಗದವರು ಸಂಕಷ್ಟ ಅನುಭವಿಸ್ತಾ ಇದ್ದು, ಅವರ ನೆರವಿಗೆ ಧಾವಿಸಿದ್ದಾರೆ. ಮಾರುಕಟ್ಟೆಗಳಿಂದ ತರಕಾರಿಗಳನ್ನು ತಂದು ಸ್ಥಳೀಯರಿಗೆ ವಿತರಣೆ ಮಾಡ್ತಾ ಇದ್ದಾರೆ. ಅಲ್ಲದೆ ಅಲ್ಲೇ ಆಹಾರವನ್ನು ತಯಾರಿಸಿ ಸಂಕಷ್ಟದಲ್ಲಿರೋರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಅಶಕ್ತರ ಮನೆಗಳಿಗೆ ತೆರಳಿ ಊಟದ ಪೊಟ್ಟಣಗಳನ್ನು ಕೂಡ ವಿತರಣೆ ಮಾಡಲಾಗ್ತಾ ಇದೆ. ಇನ್ನು ಈ ಬಗ್ಗೆ ಮಾತನಾಡಿದ ಬೆಂಗರೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಸಚಿನ್ ಅವರು, ಲಾಕ್ಡೌನ್ನಿಂದ ತೊಂದರೆಗೊಳಗಾದವರಿಗೆ ಸಹಾಯ ಮಾಡ್ತಾ ಇದ್ದೇವೆ, ವಿದ್ಯಾರ್ಥಿ ಸಂಘದಲ್ಲಿ ಆಹಾರವನ್ನು ತಯಾರಿಸಿ ಕೊಡ್ತಾ ಇದ್ದೇವೆ ಅಂತ ಹೇಳಿದರು. ಜನಗಳಿಗೆ ಲಾಕ್ಡೌನ್ ಸಂದರ್ಭಗಳು ಕಷ್ಟಾಪಿನಿಗೋಸ್ಕರ ನಮ್ಮ ಊರದ ಜನಗಳಿಗೆ ಉಪಕಾರಗೋಸ್ಕರ ನಮ್ಮ ಬೆಂಗರೆ ವಿದ್ಯಾರ್ಥಿ ಸಂಘ ಯುವಕ ಮಂಡಲ ಈ ಲಾಕ್ಡೌನ್ ಸಂದರ್ಭಗಳು ನಮ್ಮ ಮಾರ್ಕೆಟ್ ಇರ್ಬೋದು, ನಮ್ಮ ಸದಸ್ಯರೇ ಮಾರ್ಕೆಟ್ ಇರ್ಬೋದು, ಹಾಗಾಗಿ ಈ ತರಕಾರಿ ಪಕ್ಕ ಅಂಚನೆ ಅರಿ ಅವು ಮತ್ತು ಕಂತದ್ದು ಮಾರ್ಕೆಟ್ ರೇಟ್ಗಳು ವಿದ್ಯಾರ್ಥಿ ಸಂಘದಲ್ಲಿ ಕೊಡೋಂಗಿಲ್ಲ. ಅಂಚನೆ ಈ ಮೀನುಗಾರಿಕಾ ಕೆಲಸ ಬಂದಾಗೋಸ್ಕರ ನಮ್ಮ ದಿನಕೂಲಿ ಹೆಂಚಮಣ್ಣು ವಂಚನೆ ಮೀನುಗಾರಿಕೆದ ಈ ಕೆಲಸ ಬಂದಾದ ಮೀನುಗಾರಿಕೆಗೆ ಬಂಗಾಯನಗೋಸ್ಕರ ನಮ್ಮ ಊರದ ಜನಗಳಿಗೆ ಪಾಪದಗಳಿಗೆ ವಿದ್ಯಾರ್ಥಿ ಸಂಘದ ದಾನಿಗಳ ನೆರವು ಎಗಳು ಪ್ರತಿ ಒಂಜಿ 100 ಜನಕ್ಕೆ ಈಮೇಟೆ ಬೆಂಗರೆದ ವಿದ್ಯಾರ್ಥಿ ಸಂಘ ಆಟಿಲನ್ನು ಮನಸ್ಸನ್ನು ಮಾತ್ರ ಅಡಿ ಮಂತದ್ದು ಸಂದರ್ಭ ಬೆಂಗರೆ ವಿದ್ಯಾರ್ಥಿ ಸಂಘ ಯುವಕ ಮಂಡಲದ ಪದಾಧಿಕಾರಿಗಳು ಸಾಥ್ ನೀಡ್ತಾ ಇದ್ದಾರೆ.